ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಅಕ್ಕಿ ಇದೆ, ಹಾಲಿದೆ, ಬೇಳೆ ಇದೆ, ಬೆಲ್ಲ ಇದೆ, ಆದರೆ ಅದನ್ನ ಹಸನಾಗಿಸಿ ಪಾಯಸ ಮಾಡೋ ಕಲೆ ಇಲ್ಲ ಅಂದ್ರೆ ಏನ್ರಿ ಉಪಯೋಗ? ಅದೇ ರೀತಿ ಅಡುಗೆ ಮನೆ ತಯಾರಿದೆ, ನಮ್ ಗೆಸ್ಟು ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ. ಅಡುಗೆ ಶುರು ಮಾಡದಿದ್ರೆ ಏನ್ರಿ ಉಪಯೋಗ? ಸೊ ಫಸ್ಟ್ ಆಫ್ ಆಲ್ ನಮ್ಮ ಗೆಸ್ಟ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ ಜೊತೆಗಿದ್ದಾರೆ ವಿದ್ಯಾ ಶೆಣೈ ಅವರು, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ಟೈಮ್ ಮೀಟ್ ಆಗ್ತಿದ್ದೀನಿ ನಿಮ್ಮನ್ನ, ಅಲ್ವಾ? ಇಲ್ಲಿ ನಾನು ಅವಾಗ್ಲೂ ಬರ್ತಾ ಇದ್ದೀನಿ, ನೀವು ಫಸ್ಟ್ ಟೈಮ್ ಭೇಟಿ ಆಗ್ತಾ ಇದ್ದೀನಿ. ನಾನು ನಿಮ್ಮನ್ನ ಫಸ್ಟ್ ಟೈಮ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಹೋಮ್ ಮೇಕರ್ ಆಕ್ಟಿವಿಟೀಸ್. ಓಕೆ, ಆಲ್ರೆಡಿ ನಾನು ಹೇಳಿದ್ದೇನೆ, ಎಲ್ಲ ನೋಡಿರ್ಬೋದು. ಓಕೆ, ಸೊ ಆಕ್ಟಿವಿಟೀಸ್ ಅಲ್ಲೂ ಇದ್ದೀರಾ. ಸೊ ಇವತ್ತು ಏನ್ ಅಡಿಗೆ ಮಾಡಿ ಕೊಡ್ತಾ ಇದ್ದೀರಿ? ಆನಿಯನ್ ಬುತ್ತಿ, ಮತ್ತೊಂದು ಆಲು ವಾಗು, ಬಟಾಟ ವಾಗು ಅಂತ. ವಾಗು ಅಂದ್ರೆ ಹುಲಿ ಕನ್ನಡದಲ್ಲಿ, ನಮ್ಮಲ್ಲಿ ಅದಕ್ಕೆ ವಾಗು ಅಂತ ಹೇಳುದು. ರೆಡ್ ಡಿಶ್, ಸ್ಟ್ರಾಂಗ್ ಸ್ಪೈಸಿ. ಇದು ಬ್ರೇಕ್ಫಾಸ್ಟ್ ಡಿಶ್, ಲಂಚ್ ಡಿಶ್? ಲಂಚ್ ಡಿಶ್, ಎರಡೂ ಲಂಚ್ ಡಿಶ್. ಸೊ ಮಧ್ಯಾಹ್ನದ ಹೊತ್ತಿಗೆ ಕರೆಕ್ಟ್ ಆಗಿ ವೀಕ್ಷಕರಿಗೆ ಲಂಚ್ ಡಿಶ್ ಹೇಳ್ಕೊಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡೋಣ ಕಿಚನ್. ಎಸ್ ವಿದ್ಯಾ ಮೇಡಮ್, ನೀವೀಗ ಎರಡು ಏನೋ ಹೇಳಿದ್ರಿ ಐಟಮ್, ನಂಗೆ ನೆನಪಿರೋದು ಅದೇ ಎರಡು, ಒಂದು ಬುತ್ತಿ, ಇನ್ನೊಂದು ವಾಗು. ಅದ್ರ ಮುಂದೆ ಹಿಂದೆ ಏನು ನೆನಪಿಲ್ಲ. ಆನಿಯನ್ ಮತ್ತೆ ಬಟಾಟೆ ಎರಡೇ. ಆನಿಯನ್ ಬುತ್ತಿ ಮತ್ತೆ ಅದು ವಾಗು ಮಾಡೋದು, ಪೊಟ್ಯಾಟೊ ವಾಗು. ಈಸಿ ಅಲ್ಲ ಕಲೀಲಿಕ್ಕೆ. ಫಸ್ಟ್ ಈಗ ಯಾವ್ದು ಮಾಡೋದು? ಆನಿಯನ್ ಬುತ್ತಿ ಮಾಡೋದು. ಆನಿಯನ್ ಬುತ್ತಿ. ಇದಕ್ಕೆ ಯಾಕೆ ಬುತ್ತಿ ಅಂತ ಹೆಸರು? ಬುತ್ತಿ ಅಂದ್ರೆ ನಾವೊಂದು ಹೇಳ್ತೇವೆ, ಒಂದು ಡ್ರೈ ಡಿಶ್, ಸುಕ್ಕಿ ಹಾಗೆ ಹೇಳ್ತಾರೆ, ಒಂದು ಏನೋ ಹೆಸರಿಡುದು, ಅದಕ್ಕೆ ಬುತ್ತಿ ಅಂತ. ಒಗ್ಗರಣೆ ಹಾಕಿದಕ್ಕೆಲ್ಲ ಬುತ್ತಿ ಅಂತ ಹೇಳೋದು. ಆನಿಯನ್ ಒಗ್ಗರಣೆಗೆ ಬುತ್ತಿ ಅಂತ. ಈಗ ಹೇಗೆ ಸ್ಟಾರ್ಟ್ ಮಾಡಿದ್ನ? ಈಗ ನಮ್ಗೆ ಆನಿಯನ್ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಬೇಕು. ಒಂದು ಬೌಲ್ ಸ್ಟೀಮ್ ಮಾಡೋದು, ಇನ್ನೊಂದು ಬೌಲ್ ಒಗ್ಗರಣೆಗೆ. ಓಕೆ, ಸೊ ಈಗ ಫಸ್ಟ್ ಆನಿಯನ್ ಸ್ಟೀಮ್ ಮಾಡೋದು. ಸ್ಟೀಮ್ ಮಾಡಬೇಕಾ? ಸ್ಟೀಮ್ ಮಾಡಬೇಕಾದ್ರೆ ಇದಕ್ಕೆ ನೀರು, ಅದೇ ಸ್ವಲ್ಪ ನೀರು ಮತ್ತೆ ಈರುಳ್ಳಿ ಹಾಕಿದ್ರೆ ಆಯ್ತು. ಸ್ವಲ್ಪ ಉಪ್ಪು, ನೀರು, ಸ್ವಲ್ಪ ನೀರು, 2 ಕಪ್ನಷ್ಟು ನೀರು. ಓಕೆ, ಈಗ 1 ಕಪ್ ಈರುಳ್ಳಿ ಅಂದ್ರೆ 2 ಕಪ್ ಸಾಕು. ಅದೊಂದು ಸ್ಟೀಮ್ ಆದ ನೀರು ಆರ್ತದೆಲ್ಲ ಹಾಕಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಓಕೆ, ಸ್ಪೂನ್ ಕೊಡಿ. ಸಾಕಾಗುತ್ತಾ? ಸಾಕಾಗುತ್ತೆ. ಮತ್ತೆ ಪುನಃ ಹಾಕ್ಬೋದು ಬೇಕಾದ್ರೆ. ಈಗ ಕ್ಲೋಸ್ ಮಾಡಿದ್ರೆ ಇದರ ನೆಕ್ಸ್ಟ್ ಮಸಾಲೆಗೆ ನಾವು ರೆಡಿ ಮಾಡುವ, ಆಗ ಅದು ಸ್ಟೀಮ್ ಆಗ್ತಾ ಇದೆ. ಎಸ್ ಮಾ. ಮಿಕ್ಸಿ ಜಾರಲ್ಲಿ ಗ್ರೇಟೆಡ್ ಕೋಕೋನಟ್. ಓಕೆ, ಸ್ಪೂನ್ಸ್ ಇದೆ. ರೆಡ್ ಹೋಲ್ ಮೆಣಸು ಸಹ ಹಾಕ್ಬೋದು, ಇದು ಸಹ ಹಾಕ್ಬೋದು. ಓಕೆ, ರೆಡ್ ಚಿಲ್ಲಿ ಪೌಡರ್. ಅಂಡ್ ಈ ಅರುಣಾ ಮಸಾಲದಿಂದ ರೆಡಿಮೇಡ್ ಹೀಗೆ ರೆಡ್ ಚಿಲ್ಲಿ ಪೌಡರ್, ನಾವು ಗ್ರೈಂಡ್ ಮಾಡೋ ಕೆಲಸನೇ ಇಲ್ಲ. ಓಕೆ, ಮತ್ತೆ ಸ್ವಲ್ಪ ಕೊತ್ತಂಬರಿ ಹುಡಿ. ಕೊತ್ತಂಬರಿ ಸಹ ಹಾಗೆ ಹಿಡಿ ಕೊತ್ತಂಬರಿ ಹಾಕ್ಬೋದು, ಕೊತ್ತಂಬರಿ ಹುಡಿನೂ ಹಾಕ್ಬೋದು. ಹಾಗೆ ಗ್ರೈಂಡ್ ಮಾಡ್ಕೋತೀವಲ್ವಾ? ಈಗ ಎಲ್ಲ ಹುಡಿನೇ ಸಿಗುದಲ್ಲ ಜಾಸ್ತಿ, ಅದಕ್ಕೆ ನಾನು ಹುಡಿನೇ ತಂದಿದ್ದೆ. ಹೋಲ್ ಕೊತ್ತಂಬರಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತೆ ಹುಣಸೆ ಹಣ್ಣು ಹುಳಿ ಸ್ವಲ್ಪ, ಒಂದು ರುಚಿಗೆ ತಕ್ಕಷ್ಟು. ಓಕೆ, ಉಪ್ಪು ಹೇಗೂ ಹಾಕಿದೇವಲ್ಲ, ಮತ್ತೆ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ಇದು ಸ್ವಲ್ಪ ಸಿಮ್ ಮಾಡ್ಬೋದು. ಸಿಮ್ಮಲ್ಲ ಸ್ವಲ್ಪ ನೀರು ಹಾಕಿ
ಸಾಕಾಗುತ್ತಾ? ಗ್ರೈಂಡಿಂಗಾ? ಗ್ರೈಂಡ್ ಫೈನ್ ಪೇಸ್ಟ್ ಆಗ್ಬೇಕಾ? ಫೈನ್ ಪೇಸ್ಟ್ ಯಾವ ರೀತಿ ಬೇಕು ಆ ರೀತಿ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ಮಿಕ್ಸಿ ಅಲ್ಲ, ಮಿಕ್ಸಿದ್ದು ಬ್ರ್ಯಾಂಡ್ ಬ್ರ್ಯಾಂಡೆಡ್. ಸಾಕು ಸಾಕು. ಸಾಕಾಗುತ್ತಾ? ಇನ್ನು ಫೈನ್ ಬೇಕಾ? ಸಾಕು ಸಾಕು ಸಾಕಾಗುತ್ತೆ. ಪರ್ಫೆಕ್ಟ್ ಲಾಕಿಂಗ್ ಸಿಸ್ಟಮ್ ಇರುವಂತಹ ಮಿಕ್ಸಿ. ತುಂಬಾ ಚೆನ್ನಾಗಿದೆ. ಅಡಿಗೆ ಮಾಡ್ಬೇಕಾದ್ರೆ ಇನ್ನೊಂದು ಅಡಿಗೆನೂ ಮಾಡ್ಕೋಬಹುದು, ಇದನ್ನ ಗ್ರೈಂಡಿಂಗ್ ಇಟ್ಕೊಂಡು ಬೇಗ ಬೇಗ ಮಾಡ್ತಾರೆ ಆಗ್ಬಹುದು. ಇದೀಗ ನೋಡಿ ಎಷ್ಟು ಬೆಂದಿ. ಸಾಕಾಗುತ್ತಾ? ಫೈನಲ್ ಫೈನ್ ಸಾಕು. ಆನಿಯನ್ ಬೇಗ ಬೇಯ್ತದಲ್ಲ. ಗ್ಯಾಸ್ ಆಫ್ ಮಾಡೋದು? ಗ್ಯಾಸ್ ಇರ್ಲಿ ಇರ್ಲಿ. ಗ್ಯಾಸ್ ಇದ್ದಾಗಲೇ ಇದನ್ನ ಮಸಾಲೆ ಮಾಡ್ತೀರಾ? ಓಕೆ. ಸೊ ಇದನ್ನ ಅನ್ನದ ಜೊತೆಗೆ ತಿನ್ಬೋದು? ಅನ್ನದ ಜೊತೆ ಗಂಜಿಗೂ ಆಗ್ತದೆ. ಕುಚ್ಚಲಕ್ಕಿ ಗಂಜಿ, ಇಲ್ಲಿ ಅವರು ಕುಚ್ಚಲಕ್ಕಿ ಗಂಜಿ ಕೊಡ್ತಾರೆ. ಕುಚ್ಚಲಕ್ಕಿ ರೈಸಿಗೆ ಸ್ವಲ್ಪ ಸ್ಪೈಸಿ ಬೇಕಾದ್ರೆ ಮಸಾಲ ಜಾಸ್ತಿ ಮಾಡ್ಬೋದು. ಈಗ ಸ್ವಲ್ಪ ಉಪ್ಪು ಬೇಕಾದ್ರೆ ಆಡ್ ಮಾಡ್ಬೋದು, ಆಗ ಸ್ವಲ್ಪ ಹಾಕಿದೆ. ಅದು ನೋಡಿ ಬೇಯ್ತಾ ಬೇಯ್ತಾ ನೀರೆಲ್ಲ ಆರ್ತದೆ, ಮತ್ತೆ ಡ್ರೈ ಆಗ್ತದೆ. ಸೊ ಈರುಳ್ಳಿ ತುಂಬಾ ಫೇವ್ರೇಟ್, ಈರುಳ್ಳಿ ಇಷ್ಟ ಅಂತ ಹೇಳೋರಿಗೆ ಬೆಸ್ಟ್. ಆನಿಯನ್ ಬುತ್ತಿ ಬೇರೆ ಏನು ಬೇಕಂತಿಲ್ಲ ಅಲ್ಲ. ಹೈಜಿನಿಕ್ ಸಹ ಆಗ್ತದೆ, ಡಯಟಿಗೆ ಸಹ ಆಗ್ತದೆ. ಹುಷಾರಿಲ್ಲದವ್ರಿಗೂ ತಿನ್ಬೋದು. ಏನಾದ್ರೂ ನೋಡಿ ಜ್ವರ ಎಲ್ಲ ಬಂದವರಿಗೆ, ಪಥ್ಯ ಇದ್ದವರಿಗೆ ಸಹ ಆಗ್ತದೆ. ಇನ್ನು ಸ್ವಲ್ಪ ಬೆಂದ ಮೇಲೆ ಆನಿಯನ್ ಒಗ್ಗರಣೆ ಹಾಕೋದು ಲಾಸ್ಟಿಗೆ ಒಗ್ಗರಣೆ. ಸ್ವಲ್ಪ ಟಕ್ಕಂತ ತಯಾರು ಮಾಡ್ಕೊಳ್ಳುವಂತ ಐಟಮ್ ಇದು. ಎಲ್ಲ ಐಟಮ್ ಮನೆಯಲ್ಲೇ ಇರ್ತದೆ, ಏನೋಗಿ ಪರ್ಚೇಸ್ ಮಾಡ್ಬೇಕಂತ ಇಲ್ಲ. ಇದಕ್ಕೋಸ್ಕರ ಪರ್ಚೇಸ್ ಮಾಡ್ಬೇಕಂತ ಇಲ್ಲ, ಮನೆಯಲ್ಲಿ ಇದ್ದದನ್ನೇ. ಸೊ ಸಡನ್ ಆಗಿ ಏನಾದ್ರೂ ಅನ್ನದ ಜೊತೆಗೆ ಬರೀ ಸಾರು ಬೇಡ, ಏನಾದ್ರೂ ಒಂದು ಗ್ರೇವಿ ಬೇಕು ಅಂತಂದ್ರೆ ರೆಡಿ ಮಾಡ್ಕೋಬಹುದು. ಆಗ್ತಾ ಬಂತು. ಒಂದು ಮಾತ್ರ ಪ್ರಾಸೆಸ್ ಬಾಕಿ ಉಳಿದಿದೆ, ಆನಿಯನ್ ಒಗ್ಗರಣೆ. ಈಗ ಒಗ್ಗರಣೆಗೆ ರೆಡಿ ಇಡೋದ? ಘಮ ಘಮ ಒಗ್ಗರಣೆ ಬಂದ್ರೆ ಘಮ ಘಮ ಆನಿಯನ್ ಬುತ್ತಿ. ಸೊ ಮಕ್ಕಳಿಗೆ ಬುತ್ತಿಗೂ ಕೊಡ್ತೀರಾ ಇದನ್ನ? ಹೌದು. ಹೆಸರು ಬಂದಿದೆ ಇಲ್ಲ ಯಾರಿಗೆ ಗೊತ್ತಲ್ಲ. ಮುಂಚೆ ಎಲ್ಲ ಸ್ಕೂಲಿಗೆ ಹೋಗಿ ಕೊಡ್ತಿದ್ರೆ ಏನ, ಅದರದ್ದೇ ಹೆಸರು ಕಂಟಿನ್ಯೂ ಆಯ್ತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆದು ಬ್ರ್ಯಾಂಡ್ ಯಾವುದು? ಸನ್ಫ್ಲವರ್ ಆಯಿಲ್. ಹಾಕದಾ? 3-4 ಟೇಬಲ್ ಸ್ಪೂನ್. ಸಾಕಾಗತ್ತಾ? ಸಾಕು ಸಾಕು. ಬಿಸಿ ಆದ್ಮೇಲೆ ಬೇಗ ಆಗುತ್ತಲ್ಲ. ಬ್ರೌನಿಶ್ ಕಲರ್ ಬರುವವರೆಗೆ ಫ್ರೈ ಮಾಡಿ. ಬರೀ ಆನಿಯನ್ ಇದು ಒಗ್ಗರಣೆನಾ ಇದಕ್ಕೆ? ಬರೀ ಆನಿಯನ್, ಬೇರೆ ಏನಿಲ್ಲ. ಸೊ ಫುಲ್ ಈ ರೆಸಿಪಿಯಲ್ಲಿ ಇರೋದೇ ಆನಿಯನ್ ಅಲ್ವಾ? ಆನಿಯನ್ನೇ ಐಟಮ್ ಮೇನ್ ಇದಕ್ಕೆ. ಬ್ರೌನಿಶ್. ಓಕೆ. ನೀರ್ ದೋಸೆಗೆ ಒಳ್ಳೇದಾಗ್ತದೆ. ನೀರ್ ದೋಸೆ ಬೆಸ್ಟ್ ಹೇಳಿದ್ರು. ಯಾವ ಬುತ್ತಿ ಮತ್ತೆ ನೀರ್ ದೋಸೆ ಕಾಂಬಿನೇಷನ್. ಮಂಗಳೂರಲ್ಲಿ ನೀರ್ ದೋಸೆ ಯಾವುದು. ಹಾಗಾಗಿ ಇದು ಲಂಚ್ ಸಹ ಆಗುದು, ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು. ಮತ್ತೆ ಎಲ್ಲ ತಿಂತಾರಲ್ಲ, ಶಾವಿಗೆ ಸಹ ಮಿಕ್ಸ್ ಮಾಡ, ಅದರೊಟ್ಟಿಗೂ ತಿನ್ಬೋದು. ಶಾವಿಗೆ ಚಪಾತಿನೂ ಆಗ್ತದೆ. ಚಪಾತಿಗೆ ಯಾವುದು ಆಗ್ತದೆ ಅಲ್ಲ, ಆನಿಯನ್ ಮಿಕ್ಸ್ ಇದು ಯಾವುದು ಆಗ್ತದೆ ಚಪಾತಿಗೆ. ಇದು ಬೆಸ್ಟ್ ಕಾಂಬಿನೇಷನ್ ನೀರ್ ದೋಸೆ. ಬಿಕಾಸ್ ಗ್ರೇವಿ ತರ ಬರುತ್ತೆ. ನಿಮ್ ಜೊತೆ ಅಡಿಗೆ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ತುಂಬಾ ಮುದ್ದಾಗಿದ್ದೀರಿ, ಮಗಳ ತರ ಆಗಿದ್ದೀರಿ. ಅವಳ ಇಲ್ಲಿ ಇಲ್ಲ ಅಲ್ಲ, ಮಂಗಳೂರಲ್ಲಿ ಇಲ್ಲ, ಅದಕ್ಕೆ ನನಗೆ ನಿಮ್ಮ ಜೊತೆ ಅಡಿಗೆ ಮಾಡ್ಲಿಕ್ಕೆ ಖುಷಿ ಆಯ್ತು. ಮಗಳಿದ್ರೆ ಅವಳು M.Com ಮಾಡ್ತಾಳೆ ಬ್ಯಾಂಗ್ಳೂರಲ್ಲಿ, ರೇವಾ ಯೂನಿವರ್ಸಿಟಿ. ಅವಳಿದ್ರೆ ಏನಾದ್ರೂ ಹೆಲ್ಪ್ ಮಾಡ್ತಾಳೆ, ಕಿಚನ್ ಅಲ್ಲಿ ಬರ್ತಾಳೆ ಹೀಗೆ ಮಾಡ್ಲಿಕ್ಕೆ. ಅದಕ್ಕೆ ಬರ್ತಾರೆ. ಸಾಕು, ಇದನ್ನು ಆಫ್ ಮಾಡಿ ಇದಕ್ಕೆ ಹಾಕ್ತೇನೆ. ಸೊ ಇದು ಆಯಿಲ್ ಜೊತೆನೆ ಹಾಕಬೇಕು, ಇರಬೇಕು. ಫೈನ್. ಇಲ್ಲಿಗೆ ಆಯ್ತಾ? ಆಯ್ತು. ಇನ್ನು ಡೈರೆಕ್ಟ್ ಫುಲ್ ಮುಗೀತು, ಡೈರೆಕ್ಟ್ ಸರ್ವಿಂಗ್ ಟಕ್ ಅಂತ ರೆಡಿ ಆಯ್ತು. ಓಕೆ. ಸೊ ಎಸ್, ಈಗ ಗ್ಯಾಸ್ ಆಫ್ ಮಾಡಿ ಸರ್ವಿಂಗ್. ಓಕೆ. ಎಸ್ ಮ್ಯಾಮ್, ಸರ್ವಿಂಗ್ ಮಾಡಿ. ಸಾಕಾ? ಇನ್ನು ಬೇಕಾ? ಕಂಪ್ಲೀಟ್ ಬೇಕಾ? ನೀವು ಅಷ್ಟು ಪ್ರೀತಿಯಿಂದ ಮಾಡಬೇಕಾದ್ರೆ ನಾವು ಇಡೀ ಬೌಲ್ ಖಾಲಿ ಮಾಡಬೇಕಲ್ಲ.
ನಮಿತಾ ಅವರೇ, ನಿಮಗೋಸ್ಕರ ಆನಿಯನ್ ಬುತ್ತಿ, ಘಮ ಘಮ ಆನಿಯನ್ ಬುತ್ತಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈರುಳ್ಳಿ ಪ್ರಿಯರಿಗೆ ಭರ್ಜರಿ ಭೋಜನ ಆನಿಯನ್ ಬುತ್ತಿ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಆನಿಯನ್ ಬುತ್ತಿ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಆನಿಯನ್ ಬುತ್ತಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಈರುಳ್ಳಿಗೆ ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಅರುಣ ಮೆಣಸಿನ ಪುಡಿ, ಧನಿಯಾ ಪುಡಿ, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಸಾಲೆಯನ್ನು ಈರುಳ್ಳಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಒಗ್ಗರಣೆ ಮಾಡಿಕೊಳ್ಳಿ. ಈಗ ರುಚಿಕರವಾದ ಆನಿಯನ್ ಬುತ್ತಿ ಸವಿಯಲು ಸಿದ್ಧ. ಆನಿಯನ್ ಬುತ್ತಿ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ವಾಂಗು ಅಂತ ಏನೋ ಮಾಡ್ತೀನಿ ಅಂತ ಮ್ಯಾಮ್ ಹೇಳಿದ್ರು. ಮತ್ತೆ ನಂಗಂತೂ ಹೆಸರು ಮರ್ತೋಯ್ತು. ಅವರ ಹತ್ರ ಕೇಳೋಣ. ಅದಕ್ಕೂ ಮುನ್ನ ಪುಟ್ಟದಾದ ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೈಕಾಲ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ವೀಕ್ಷಕರೇ, ನಮ್ಮ ಕಿಚನ್ ಅಲ್ಲಿ ಆನಿಯನ್ ಬುತ್ತಿ ರೆಡಿ ಆಯ್ತು. ನೆಕ್ಸ್ಟ್ ಐ ಥಿಂಕ್ ಬಟಾಟೆ ವಾಂಗು ಅಂತ ಹೇಳಿದ ಹಾಗೆ ನೆನಪು. ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಕರೆಕ್ಟ್ ಅಲ್ವಾ ಮ್ಯಾಮ್? ವಾಂಗು ಎನ್ನಿಲ್ಲ, ವಾಗು. ಹುಲಿ ಅಂದ್ರೆ ವಾಗು, ವಾಗ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಬಾಗ್ ಬಾಗ್ ವಾಗ್. ಸೊ ಇದು ವಾಂಗು ಅಲ್ಲ, ವಾಂಗು ಅಲ್ಲ, ವಾಗು. ಓಕೆ, ಸೊ ಬಟಾಟೆ ವಾಗು ಕರೆಕ್ಟ್ ಅಲ್ವಾ? ಬಟಾಟೆ ವಾಗು. ಸ್ಟಾರ್ಟ್ ಮಾಡೋದಾ? ಸ್ಟಾರ್ಟ್ ಮಾಡೋದು. ಹೇಗೆ ಮಾಡೋದು? ಫಸ್ಟ್ ಒಂದು ಒಗ್ಗರಣೆ ಇಡೋದು. ಒಗ್ಗರಣೆಯಲ್ಲಿ ಹಾಕೋದೆಲ್ಲ ಹಾಲು ಎಲ್ಲ ಬಾಯ್ಲ್ಡ್ ಹಾಲು. ಓಕೆ, ಸೊ ಬಾಯ್ಲ್ ಆಲ್ರೆಡಿ ಹಾಲನ್ನ ಬಾಯ್ಲ್ ಮಾಡಿಟ್ಟಿದ್ದಾರೆ. ಅದಕ್ಕೊಂದು ಒಗ್ಗರಣೆ ಮಾಡ್ಬೇಕಲ್ಲ. ಹಾ, ಓಕೆ. ಆಯಿಲ್ ಹಾಕ್ಬೇಕು. ಆಯಿಲ್, ಸನ್ಫ್ಲವರ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಸಾಕಾಗುತ್ತಾ? ಸಾಕು. ಇದಕ್ಕೆ ನಾವು ಮಸ್ಟರ್ಡ್ ಸೀಡ್ ಹಾಕೋದು. ಸಾಸಿವೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಸಾಸಿವೆ. ನೆಕ್ಸ್ಟ್ ಅದು ಸ್ವಲ್ಪ ಇದಾದ ನಂತರ ಸಿಡಿಬೇಕು ಅಲ್ವಾ? ಸಿಡಿಬೇಕು. ನೀವು ಸಾಸಿವೆ ಪ್ರಿಯರ ಅಥವಾ ಸಾಸಿವೆ ಜಾಸ್ತಿ ಇದ್ರೆ ಇಷ್ಟ ಆಗಲ್ವಾ? ಇಷ್ಟ ಆಗಲ್ಲ, ಸ್ವಲ್ಪ ಇರ್ಬೇಕು. ನಾನು ಅಷ್ಟೇ, ನಂಗೆ ಸಾಸಿವೆ ಜಾಸ್ತಿ ಇದ್ರೆ ಅದು ಸ್ವಲ್ಪ ಒಂದು ಟೇಸ್ಟ್ ಬೇರೆ ಬರುತ್ತಲ್ಲ. ಮೀಡಿಯಂ, ನಂಗೆ ಮೀಡಿಯಂ ಅಲ್ಲ, ಸ್ವಲ್ಪ ಕಮ್ಮಿನೇ ಬೇಕು ಸಾಸಿವೆ. ಹೇಗೂ ಅದು ಹೀಟ್ ಅಂತ ತುಂಬಾ ತಿನ್ಬಾರ್ದಲ್ಲ. ಸಾಸಿವೆ ವೆರಿ ಹೀಟ್ ಆಗುತ್ತೆ. ಓಕೆ. ರೆಡ್ ಚಿಲ್ಲಿ ಪೌಡರ್. ಫೈನ್. ಸೊ ಸಾಸಿವೆ ಆದ ನಂತರ ರೆಡ್ ಚಿಲ್ಲಿ ಪೌಡರ್, ಮತ್ತೆ ಆವಾಗ ನಮಗೆ ಕೊತ್ತಂಬರಿ ಹುಡಿ. ಅದಕ್ಕೆ ನಾವು ಪಿಯಾ ಬುತ್ತಿಗೆ ಹಾಕಿದ್ದೇವಲ್ಲ, ಇದಕ್ಕೂ ಸಹ ಹಾಕ್ಲಿಕ್ಕೆ ಉಂಟು. ಓಕೆ. ಸೊ ನೀವು ಮಾಡುವಂತಹ ಎಲ್ಲಾ ರೆಸಿಪೀಸ್ ಅಲ್ಲಿ ನಮ್ಮ ಅರುಣ ಮಸಾಲ ಇದೆ. ಓಕೆ. ಇದು ಸ್ವಲ್ಪ ಬ್ರೌನ್ ಆದ ನಂತರ ಆಲೂಗಡ್ಡೆ ಪೀಸ್ ಮಾಡಿ ಹಾಕೋದು. ಓಕೆ. ಸ್ಮ್ಯಾಶ್ ಮಾಡಿನೂ ಹಾಕಬಹುದು. ಸ್ಮ್ಯಾಶ್ ಅನ್ನು ಹಾಕಬಹುದು, ಪೀಸ್ ಅನ್ನು. ಮಸಾಲೆಗೆ ಸಹ ರೆಡಿ ಮಾಡಬೇಕು ಈಗ. ಓಕೆ. ಇದರ ನಂತರ ಉಪ್ಪು ಗೊತ್ತಾ? ರುಚಿಗೆ ತಕ್ಕಷ್ಟು ಉಪ್ಪು. ಆಯ್ತಾ? ಆಯ್ತು. ಇದಕ್ಕೆ ನಾವು ಇದಾಕ್ಲಿಕ್ಕಿಲ್ಲ, ಏನು ನಾವು ವಾಟರ್ ಎಲ್ಲ ನೀರು ಹಾಕ್ಲಿಕ್ಕಿಲ್ಲ. ಬರೀ ಆಯಿಲ್, ಮಸಾಲೆ. ಹೌದು, ಬರೀ ಆಯಿಲ್ ಅಲ್ಲಿ ಮಸಾಲೆದು ನೀರು ಮಾತ್ರ ಎಷ್ಟು ಬೇಕೋ ಅಷ್ಟು. ಇದು ಸ್ವಲ್ಪ ಡ್ರೈ ಬರುತ್ತೆ. ಸೊ ಇದೀಗ ಬೆಂದಿದಲ್ವಾ ಮ್ಯಾಮ್? ಹೌದು, ಬೆಂದಿದಂದ್ರೆ ಸ್ವಲ್ಪ ಸಾಕು. ಬೆಂದಿರೆ ಅಂದ್ರೆ ಆಲ್ರೆಡಿ ಸ್ಟೀಮ್ಡ್ ಪೊಟ್ಯಾಟೊ ಅಲ್ಲ, ಸ್ವಲ್ಪ ಬೆಂದಿರೆ ಸಾಕು. ಇನ್ನು ಮಸಾಲೆ ಮತ್ತೆ ಆಡ್ ಮಾಡ್ಬೇಕಾದ್ರೆ ಬೇಯಿಸಕ್ಕೆ ಅದರಲ್ಲೇ ಸ್ವಲ್ಪ ಬೆಂದಿರೆ ಸಾಕು, 1 ಮಿನಿಟ್. ಓಕೆ. ಸೊ ಈಗ ಇಷ್ಟು ಬೆಂದಿರೋದು ಈಗ ಸದ್ಯಕ್ಕೆ ಸಾಕು. ಗ್ಯಾಸ್ ಆಫ್ ಮಾಡೋದಲ್ಲ? ಆಫ್ ಮಾಡಿ. ಓಕೆ. ಇದೀಗ ಕ್ಲೋಸ್ ಮಾಡಿಡೋದಾ? ಕ್ಲೋಸ್ ಮಾಡಿ. ಎಸ್. ಸೊ ನೆಕ್ಸ್ಟ್ ಈಗ ನೀವು ಮಸಾಲಾ ರೆಡಿ ಮಾಡಿ. ಸೊ ಮಸಾಲಾಸ್ಗೆ ಏನೆಲ್ಲ ಆಡ್ ಮಾಡ್ಕೋತೀರಾ? ಗ್ರೇಟೆಡ್ ಕೊಕೊನಟ್. ಓಕೆ. ಗ್ರೇಟೆಡ್ ಕೊಕೊನಟ್, ರೆಡ್ ಚಿಲ್ಲಿ ಪೌಡರ್, ಅರುಣ ಮಸಾಲವನ್ನು, ಅರುಣದವರ ರೆಡ್ ಚಿಲ್ಲಿ, ಹುಣಸೆ ಹಣ್ಣು. ಓಕೆ. ನಾರ್ಮಲ್ ನಾವು ಮಸಾಲೆ ಹೆಂಗ್ ಮಾಡ್ಕೋತೀವಿ ಹಾಗೆ.
ಆವಾಗ ಸ್ವಲ್ಪ ಹಾಕಿದೇವಲ್ಲ ಕೊತ್ತಂಬರಿ ಹುಡಿ, ಕೊತ್ತಂಬರಿ ಹುಡಿ. ಉಳಿದ ಕೊತ್ತಂಬರಿ ಹುಡಿ ಈಗ ಇದಕ್ಕೆ ಹಾಕೋದು ಮಸಾಲೆಗೆ. ಸೊ ಆಲ್ಮೋಸ್ಟ್ ನಮ್ಮ ಆಗಿನ ಐಟಮ್ಸ್ ಸೇಮ್ ಐಟಮ್, Okay, ಇಂಗ್ರೀಡಿಯಂಟ್ ಸೇಮ್, ಆನಿಯನ್ ಮತ್ತೆ ಇದು ಮಾತ್ರ ಚೇಂಜ್ ಅಲ್ಲ, ಮೇನ್ ಬಟಾಟೆ ಇಂಗ್ರೀಡಿಯೆಂಟ್ ಚೇಂಜ್ ಆಗುತ್ತೆ, ಸೈಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಸಾಲೆ ಸಾಕು. ಹಾಕದಾ? ಮಿಕ್ಸ್ ಮಾಡಿ. ಓಕೆ, ಇದು ಈಗ ಫೈನ್ ಪೇಸ್ಟ್ ಆಗಬೇಕಾ? ಇಲ್ಲ, ಅದೊಂದು ಸ್ವಲ್ಪ ಪೇಸ್ಟ್ 2-3 ರೌಂಡ್ ಮಿಕ್ಸಿ ಮಾಡಿದ್ರೆ. ಓಕೆ, ಕರೆಕ್ಟ್ ಆಯ್ತು. ಕರೆಕ್ಟ್ ಆಗಿದೆ, ಪೇಸ್ಟ್ ರೆಡಿ, ಓಕೆ, ಮಸಾಲ ರೆಡಿ. ಇದನ್ನೀಗ ಓಪನ್ ಮಾಡಿ ಇದಕ್ಕೆ ಹಾಕೋಣ. ಓಕೆ, ಇದರಲ್ಲಿ ಇದು ಮಾಡಿ ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡೋಣ, ಒಂದು ನಿಮಿಷ. ರುಬ್ಬಿರುವ ಮಸಾಲೆಯನ್ನು ಆ್ಯಡ್ ಮಾಡುವ. ಫೈನ್. ಈಗ ಸ್ವಲ್ಪ ಸ್ವಲ್ಪ ಹೊತ್ತು 2 ನಿಮಿಷ ಬೆಂದರೆ ಸಾಕು. ಆಲ್ರೆಡಿ ಆಗ ಬೆಂದಿದೆ, ಆಲ್ರೆಡಿ ಬೇಯಿಸಿದ ಪೊಟ್ಯಾಟೊ, ಸೊ ಈಗ ಸ್ವಲ್ಪ ಬೆಂದ್ರೆ ಸಾಕು. ಸ್ವಲ್ಪ ಒಂದು ಡ್ರೈನೆಸ್ ಬರುವವರೆಗೆ ಓಕೆ, ಆ ಮಸಾಲದ ಏನು ಹಸಿ ವಾಸನೆ ಇದೆ ಅದು ಅದು ಹೋಗಬೇಕು. ಸ್ವಲ್ಪ ಮುಚ್ಚಿಡಿ, 1 ಮಿನಿಟ್ ಸಾಕು. ಈಗ 1 ನಿಮಿಷದಲ್ಲಿ ಬೇಯುತ್ತಲ್ಲ. ಬೇಯ್ತದೆ. ಎರಡು ನೀವು ತಯಾರು ಮಾಡಿದಂತ ರೆಸಿಪೀಸ್ನು ಅಷ್ಟೇ ಟಕ್ಕಂತ ಇನ್ಸ್ಟೆಂಟ್ ಆಗಿ ತಯಾರು ಮಾಡ್ಕೋಬಹುದು. ಅದೇ ನನಗೆ ಇಷ್ಟ, ನನಗೆ ಫಾಸ್ಟ್ ಅಂಡ್ ಸ್ಪೀಡ್ ಅಲ್ಲಿ ಕುಕಿಂಗ್ ಮಾಡೋದು. ಇಡೀ ದಿನ ಕಿಚನ್ ಅಲ್ಲಿ ನನಗೆ ಇಷ್ಟ ಇಲ್ಲ. ಅಂದ್ರೆ ಆಕ್ಟಿವಿಟೀಸ್ಗೆಲ್ಲ ಹೋಗ್ಬೇಕಲ್ಲ. ಯೋಗ, ಮ್ಯೂಸಿಕ್, ಬ್ರಹ್ಮಕುಮಾರಿ, ಸ್ಪೋರ್ಟ್ಸ್, ಗೇಮ್ಸ್ ಎಲ್ಲ ಮಾಡೋದು. ಲಾಂಗ್ ಡ್ರೈವ್ ಇಷ್ಟ ನನಗೆ. ಸಾಕ, ಆಫ್ ಮಾಡೋದಾ? ರೆಡಿ ಆಗಿದೆ. ಸೊ ಈಗ ರೆಡಿ ಆಗಿದೆ ಅಲ್ವಾ? ರೆಡಿ ಆಗಿದೆ. ಸರ್ವಿಂಗ್ ಮಾಡೋದಾ? ಸರ್ವಿಂಗ್ ಮಾಡಿ. ಓಕೆ, ಅರೋಮ ಬರ್ತಲ್ಲ, ಇದೆ. ಓಕೆ,ವಾಗಿದ್ದು ಅರೋಮ ಬರ್ತದೆ. ಹುಲಿ ಇದು ಆಕ್ಚುಲಿ ಬಟಾಟೆ ವಾಗು. ರೆಡ್ ಕಲರ್ ಸಹ ಮಾಡ್ಬೋದು. ಮತ್ತೆ ಈಗ ಸ್ಪೈಸಿ ಎಲ್ಲ ಹೆಲ್ತಿಗೆ ಅಷ್ಟು ಇಷ್ಟ, ಅಷ್ಟು ಒಳ್ಳೇದಲ್ಲ ಇದು. ಸೊ ನಮಿತಾ ಅವರೇ, ನಿಮ್ಗೋಸ್ಕರ ಪೊಟ್ಯಾಟೊ ವಾಗು, ಬಟಾಟೆ ಹುಲಿ ಪೊಟ್ಯಾಟೊ ವಾಗು ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಖಂಡಿತವಾಗ್ಲೂ ನೋಡೋಣ. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಪೊಟ್ಯಾಟೊ ವಾಗು ರೆಡಿ ಆಗಿದೆ. ಈಗಾಗಲೇ ಆನಿಯನ್ ಬುತ್ತಿನೂ ರೆಡಿ ಆಗಿತ್ತು, ಈಗ ಪೊಟ್ಯಾಟೊ ವಾಗು ರೆಡಿ ಆಗಿದೆ. ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬಟಾಟೆ ವಾಗ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆಯನ್ನು ಸಿಡಿಸಿ ಅರುಣಮೆಣಸಿನ ಪುಡಿ, ಧನಿಯಾ ಪುಡಿ, ಬೇಯಿಸಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ನಂತರ ತೆಂಗಿನ ತುರಿ, ಅರುಣಮೆಣಸಿನ ಪುಡಿ, ಹುಣಸೆ ಹಣ್ಣು, ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಬೇಯಿಸಿದ ಆಲೂಗಡ್ಡೆಗೆ ಸೇರಿಸಿ ಹುರಿದು ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬಟಾಟೆ ವಾಗ್ ರೆಡಿ. ಎಸ್ ಮ್ಯಾಮ್, ಈಗ ಎರಡು ಮಧ್ಯಾಹ್ನದ ಹೊತ್ತಿಗೆ ಹೇಳಿ ಮಾಡಿಸಿದಂತ ಡಿಶಸ್ ಅಲ್ವಾ? ಸೊ ಈಗ ವೀಕ್ಷಕರಿಗೆ ಸಡನ್ ಆಗಿ ಮಧ್ಯಾಹ್ನದ ಹೊತ್ತಿಗೆ ಏನೋ ತಯಾರಾಗಿಲ್ಲ ಅಂತ ಹೇಳಿದ್ರೆ ರೆಡಿಯಾಗಿ ಅರ್ಧ ಗಂಟೆ ಒಳಗೆ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಟೇಸ್ಟ್ ನೋಡೋಣ, ಆಮೇಲೆ ವೀಕ್ಷಕರಿಗೆ ಹೇಳೋಣ. ಎಸ್ ಮ್ಯಾಮ್, ನಿಮಗೆ ಆನಿಯನ್ ಅಂದ್ರೆ ಇಷ್ಟನಾ? ನನಗೆ ಇಷ್ಟ. ಉಪ್ಪು ಸ್ವಲ್ಪ ಜಾಸ್ತಿ ಇದೆ, ಖಾರ ಪರ್ಫೆಕ್ಟ್ ಇದೆ, ಜಾಸ್ತಿ ಏನಿಲ್ಲ, ಕರೆಕ್ಟ್ ಆಗಿದೆ. ಅಂಡ್ ಖಾರ ಇನ್ನೂ ಬೇಕು ಅಂತ ಹೇಳೋರ್ಗೆ ಆಡ್ ಮಾಡ್ಬೋದು, ಖಾರ ಆಡ್ ಮಾಡ್ಕೋಬಹುದು. ಎಲ್ಲ ಇರೋದು ನಮ್ಮ ಅರುಣ ಮಸಾಲದ ಕೈಯಲ್ಲಿ ಅಲ್ವಾ, ಎಷ್ಟು ಆಡ್ ಮಾಡ್ಕೋತೀವಿ ಅಂತ. ಸೊ ಕಂಪ್ಲೀಟ್ ಫ್ಲೇವರ್ ಅದರಿಂದ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಸೂಪರ್ಬ್ ಆಗಿದೆ. ಅಂಡ್ ನೆಕ್ಸ್ಟ್ ಪೊಟ್ಯಾಟೊ ವಾಗು. ಚಪಾತಿಗೆ ಹೇಲ್ ಮಾಡಿಸಿದಂತ ಪ್ರತಿನಿತ್ಯ ಪೊಟ್ಯಾಟೊ ಪಲ್ಯ ಮಾಡ್ತೀವಿ ನಾವು, ಹೆಚ್ಚಾಗಿ ಬಾಜಿ ಮಾಡ್ತೀವಿ. ಅದರ ಬದಲು ಹೀಗ್ ಮಾಡಿದ್ರೆ ಏನೋ ಒಂದು ಡಿಫರೆನ್ಸ್ ಇರುತ್ತೆ, ವೆರೈಟಿ ಇರುತ್ತೆ. ಇದು ತುಂಬಾ ಸ್ಪೈಸಿ ಆಗಿದೆ ಅಲ್ಲ, ಖಾರ ಆಗ್ತಾ ಇದೆ. ಆದ್ರೆ ಇಷ್ಟ ಆಗುತ್ತೆ. ಇದೊಂದ್ಸಲ ಕರೆಕ್ಟ್ ಆಗಿತ್ತು, ಉಪ್ಪು ಹುಳಿ ಖಾರ. ಚೂರ್ ಸ್ಪೈಸಿ ಜಾಸ್ತಿ ಇದೆ, ಸೊ ಅದು ಇಷ್ಟ ಆಗುತ್ತೆ.
ಪ್ರತಿ ಸಲ ಒಂದೇ ರೀತಿ ಮಾಡ್ತಾ ಇದ್ರೆ ಮಸಾಲ ಒಂದೇ ರೀತಿ ಆದ್ರೆ ಬರೀ ಮೇನ್ ಇಂಗ್ರೀಡಿಯೆಂಟ್ ಚೇಂಜ್ ಆಗುತ್ತೆ. ನಿಮ್ಮ ಅಮ್ಮನವರಿಗೆ ಹೇಳಿ ಇದೆರಡು ಮಾಡ್ಲಿಕ್ಕೆ. ಖಂಡಿತವಾಗ್ಲು ಹೋಗೋದು ಫಸ್ಟ್ ಗೆ ಏನಾದ್ರು ಚಪಾತಿ ಮಾಡೋದಾದ್ರೆ ಪೊಟ್ಯಾಟೊ ವಾಗು ಮಾಡೋದು ಅಂತ, ರೈಟ್? ಸೊ ಇಲ್ಲಿವರೆಗೂ ಬಂದು 2 ಡಿಶಸ್ ನ ತಯಾರು ಮಾಡ್ಕೊಟ್ವಿ, ಹೇಳ್ಕೊಟ್ವಿ. ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಹೀಗೇನೆ ನಮ್ಮ ಕಿಚನ್ ಗೆ ಬರ್ತಾ ಇರಿ, ಹೊಸ ಹೊಸ ಅಡುಗೆನ ಹೇಳ್ಕೊಡ್ತಾ ಇರಿ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಟಿವಿ ಬರೋದಂದ್ರೆ ಖುಷಿ ನನ್ಗೆ. ಎಲ್ಲಿಂದ ಬೇಕಾದರೂ ಓಡಿ ಬರ್ತೇನೆ. ಯಾವಾಗಲೂ ಮಧ್ಯಾಹ್ನದ ಅಡುಗೆ ಇನ್ನೂ ತಯಾರಿಲ್ಲದೆ ಇರೋರು ಹೇಗ್ ಮಾಡೋದಂತ ನೋಡ್ಕೊಂಡಿದ್ದೀರಲ್ವಾ? ಇದನ್ನೇ ತಯಾರು ಮಾಡ್ಕೊಳ್ಳಿ. ನಾಳೆಗೆ ಏನ್ ಅಡುಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋರು ಇದನ್ನ ಟ್ರೈ ಮಾಡಬಹುದು ಅಂತ ಹೇಳ್ತಾ, ಇದೇ ರೀತಿ ಪ್ರತಿನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.